ಗುಜರಾತಿನ ಅಮ್ರೇಲಿಯಲ್ಲಿ ಖಾಸಗಿ ತರಬೇತಿ ವಿಮಾನವೊಂದು ಪತನಗೊಂಡಿರುವುದರಿಂದ ಪೈಲಟ್ ಸ್ಥಳದಲ್ಲೇ ದುರಂತ ಮರಣ ಕಂಡರು. ಹತೋಟಿ ತಪ್ಪಿದ ವಿಮಾನವು ಇಳಿಯುತ್ತಾ ಮೊದಲು ಮರದ ಕೊಂಬೆಯೊಂದಕ್ಕೆ ಬಿತ್ತು. ಅಲ್ಲಿಂದ ಅದು ಉರಿಯುತ್ತಾ ಧರೆಗುರುಳಿತು. ಅಮ್ರೇಲಿ ನಗರದ ಶಾಸ್ತ್ರಿ ನಗರ ದಾಟಿ ಗಿರಿಯ ರಸ್ತೆಯ ಜನವಸತಿ ಪ್ರದೇಶದಲ್ಲಿ ಈ ಸಣ್ಣ ವಿಮಾನ ಉರುಳಿತಾದರೂ ಬರಿದಾದ ಜಾಗದಲ್ಲಿ ಹೊತ್ತಿ ಬಿದ್ದುದರಿಂದ ಹೆಚ್ಚಿನ ಅಪಾಯವೇನೂ ಆಗಲಿಲ್ಲ. ವಿಮಾನ ಬಿದ್ದು ಬೆಂಕಿಗೆ ಆಹುತಿಯಾದುದು 12:30 ಗಂಟೆಗೆ. ಕೂಡಲೇ ರಕ್ಷಕ ದಳದವರು ಸ್ಥಳಕ್ಕಾಗಮಿಸಿ ಬೆಂಕಿ ಆರಿಸಲು ಪ್ರಯತ್ನಿಸಿದರಾದರೂ ಅದಾಗಲೇ ವಿಮಾನವು ಬಹುತೇಕ ಸುಟ್ಟು ಹೋಗಿತ್ತು ಎಂದು ಅಮ್ರೇಲಿಯ ಪೊಲೀಸ್ ಸೂಪರಿಂಟೆಂಡೆಂಟ್ ಸಂಜಯ್ ಕಾರಟ್ ತಿಳಿಸಿದ್ದಾರೆ. ವಿಮಾನವು ಅಮ್ರೇಲಿ ವಿಮಾನ ನಿಲ್ದಾಣದಿಂದ ಹೊರಟಿತ್ತು. ಅಪಘಾತದ ವೇಳೆ ವಿಮಾನದಲ್ಲಿ ಪೈಲಟ್ ಮಾತ್ರ ಇದ್ದರು ಎಂದು ಅವರು ತಿಳಿಸಿದ್ದಾರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.